ಈ ಹಿಂದೆ ಮೌನ ಮಾತಾದಾಗ ಎಂಬ ಕಿರುಚಿತ್ರಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದ ಪುತ್ತೂರು ನಿವಾಸಿ ಪ್ರಜ್ವಲ್ ಕರ್ತಿ ಅವರ ರಚನೆ, ನಿರ್ದೇಶನ ಮತ್ತು ನಿರ್ಮಾಣದ ಕನ್ನಡ ಆಲ್ಬಮ್ ಸಾಂಗ್ ಓಂ ಸಾಯಿರಾಮ್ ಇದರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಹಾಗೂ ಆಲ್ಬಮ್ ಸಾಂಗ್ ಬಿಡುಗಡೆ ದಿನಾಂಕದ ಘೋಷಣೆ ಕಾರ್ಯಕ್ರಮ ನಗರದ ಡಾನ್ ಬಾಸ್ಕೋ ಹಾಲ್ನಲ್ಲಿ ನಡೆಯಿತು. ತುಳು ಚಿತ್ರರಂಗದ ಖ್ಯಾತ ನಟ ನಿರ್ದೇಶಕ ತೆಲಿಕೆದಬೊಲ್ಲಿ ದೇವದಾಸ್ ಕಾಪಿಕಾಡ್ ಪೋಸ್ಟರ್ ಬಿಡುಗಡೆ ಮಾಡಿ ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಿ ತಂಡಕ್ಕೆ ಶುಭ ಹಾರೈಸಿದ್ದಾರೆ. ಈ ವೇಳೆ ಡಾಕ್ಟರ್ ಕಾಸರಗೋಡು ಅಶೋಕ್ ಕುಮಾರ್, ಸುರೇಶ್ ಬಲ್ಮಠ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.